ನಮಸ್ಕಾರ ವೀಕ್ಷಕರೇ. ಜೀವ ಉಳಿಸೋ ವೈದ್ಯೆಯನ್ನೇ ಆಸ್ಪತ್ರೆಯಲ್ಲಿ ಇರಿದುಕೊಂದಿದ್ದ ಪಾಪಿ ಈಗ ತಪ್ಪಿತಸ್ಥ ಎಂದು ಸಾಬೀತಾಗಿದೆ. ಕೇರಳದ ಕೊಟ್ಟಾರಕ್ಕರದಲ್ಲಿ ನಡೆದಿದ್ದ ಡಾಕ್ಟರ್ ವಂದನಾ ದಾಸ್ ಹತ್ಯೆ ಪ್ರಕರಣದಲ್ಲಿ ಕೊಲ್ಲಂ ನ್ಯಾಯಾಲಯ ಮಹತ್ವದ ತೀರ್ಪು ನೀಡಿದೆ. ಮಾರ್ಚ್ 19ರಂದು ಹಂತಕ ಸಂದೀಪ್ಗೆ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. 2023ರ ಮೇ ತಿಂಗಳಲ್ಲಿ ಈ ಭೀಕರ ಘಟನೆ ನಡೆದಿತ್ತು. ಕೇವಲ 23 ವರ್ಷದ ಡಾಕ್ಟರ್ ವಂದನಾ ದಾಸ್ ಕೊಟ್ಟಾರಕ್ಕರ ತಾಲೂಕು ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಹೌಸ್ ಸರ್ಜನ್ ಆಗಿ ಕೆಲಸ ಮಾಡ್ತಿದ್ರು. ಪೊಲೀಸ್ ಕಸ್ಟಡಿಯಲ್ಲಿದ್ದ ಶಾಲಾ ಶಿಕ್ಷಕ ಸಂದೀಪ್ನನ್ನು ಚಿಕಿತ್ಸೆಗಾಗಿ ಕೊಟ್ಟಾರಕ್ಕರ ಆಸ್ಪತ್ರೆಗೆ ಕರೆತರಲಾಗಿತ್ತು. ಈ ವೇಳೆ ಶಾಲಾ ಶಿಕ್ಷಕ ಸಂದೀಪ್ ಸರ್ಜಿಕಲ್ ಚಾಕುವಿನಿಂದ ವಂದನಾ ಅವರನ್ನ ಬರ್ಬರವಾಗಿ ಕೊಲೆ ಮಾಡಿದ್ದ. ಈ ಘಟನೆ ಇಡೀ ದೇಶದ ವೈದ್ಯಕೀಯ ಲೋಕವನ್ನೇ ಬೆಚ್ಚಿಬೀಳಿಸಿತ್ತು. ಹಂತಕ ಸಂದೀಪ್ ತಾನು ಮಾನಸಿಕ ರೋಗಿ ಅಂತ ನಾಟಕ ಆಡಿದ್ರೂ ಕೂಡ ಕಾನೂನಿನ ಮುನ್ನೆ ಅದು ನಡೆಯಲಿಲ್ಲ. ಕೊಲ್ಲಂ ಗ್ರಾಮೀಣ ಅಪರಾಧ ವಿಭಾಗದ ಡಿವೈಎಸ್ಪಿ ಎಂಎಂ ಜೋಸ್ ನೇತೃತ್ವದಲ್ಲಿ ಕೇವಲ 90 ದಿನಗಳಲ್ಲಿ ಆರೋಪ ಪಟ್ಟಿ ಸಲ್ಲಿಕೆಯಾಗಿತ್ತು. ಪ್ರಾಸಿಕ್ಯೂಷನ್ ಪರವಾಗಿ 70ಕ್ಕೂ ಹೆಚ್ಚು ಸಾಕ್ಷಿಗಳು ಹೇಳಿಕೆ ನೀಡಿದ್ದಾರೆ. ಈ ಪ್ರಕರಣವು ದೇಶಾದ್ಯಂತ ವೈದ್ಯಕೀಯ ವಲಯದಲ್ಲಿ ಭಾರೀ ಪ್ರತಿಭಟನೆಗೆ ಕಾರಣವಾಗಿತ್ತು. ಇದರ ಬೆನ್ನಲ್ಲೇ ಕೇರಳ ಸರ್ಕಾರವು ಆರೋಗ್ಯ ಕಾರ್ಯಕರ್ತರ ರಕ್ಷಣೆಗಾಗಿ ಕಟ್ಟುನಿಟ್ಟಿನ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ನಡುವೆ ಆರೋಪಿ ತಾನು ಮಾನಸಿಕ ಅಸ್ವಸ್ಥ ಎಂದು ಹೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಕೊಲೆಯಿಂದ ಪಾರಾಗಲು ಯತ್ನಿಸಿದ್ದ. ಆದರೆ ಅಂತಿಮವಾಗಿ ಪ್ರಾಸಿಕ್ಯೂಷನ್ ಮಂಡಿಸಿದ ಭದ್ರ ಸಾಕ್ಷ್ಯಗಳ ಆಧಾರದ ಮೇಲೆ ನ್ಯಾಯಾಲಯವು ಈ ತೀರ್ಪು ನೀಡಿದೆ. ಈಗ ಕೋರ್ಟ್ ಆರೋಪಿಯನ್ನ ತಪ್ಪಿತಸ್ಥ ಅಂತ ಹೇಳಿದೆ. ಮೃತ ವಂದನಾ ದಾಸ್ ಅವರ ಪೋಷಕರ ಸುದೀರ್ಘ ಹೋರಾಟಕ್ಕೆ ಕೊನೆಗೂ ಒಂದು ಜಯ ಸಿಕ್ಕಂತಾಗಿದೆ. ಈಗ ಎಲ್ಲರ ಕಣ್ಣು ಮಾರ್ಚ್ 19ರ ಮೇಲೆ ನೆಟ್ಟಿದೆ. ಕರ್ತವ್ಯನಿರತ ವೈದ್ಯರ ಮೇಲೆ ಇಂತಹ ದಾಳಿಗಳು ನಡೆಯಬಾರದು ಅಂದ್ರೆ ಆರೋಪಿಗೆ ಕಠಿಣ ಶಿಕ್ಷೆ ಸಿಗಬೇಕಿದೆ. ನಿಮ್ಮ ಪ್ರಕಾರ ಈ ಹಂತಕನಿಗೆ ಯಾವ ಶಿಕ್ಷೆಯಾಗಬೇಕು? ಕಮೆಂಟ್ ಮಾಡಿ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.